ಹಲಸಿನ ಹಣ್ಣಿನಿಂದ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ಹಿಟ್ಟಲ್ಲಿ 2 ಥರ ರೆಸಿಪಿ ಮಾಡ್ಬೋದು. ಇದು ಕಡುಬು ಅಂತಲೂ ಹೇಳ್ಬೋದು ಅಥವಾ ಬಾಳೆ ಎಲೆಯಲ್ಲಿ ಹಿಡಿಯೋದು ಈ ಥರದ್ದು ಹೇಳ್ಬೋದು. ಮೊದಲು ಅದಕ್ಕೆ ಎಲೆ ತೊಗೊಂಬರೋಣ. ಇದನ್ನ ಬಾಳೆ ಎಲೆಯಲ್ಲಿ ಮಾಡ್ಬೋದು ಅಥವಾ ಸಾಗುವಾನಿ ಎಲೆ ಇದೆಯಲ್ಲ ಅದರಲ್ಲೂ ಮಾಡ್ಬೋದು. ಹಲಸಿನಕಾಯಿ ಗಟ್ಟಿ ಕಡುಬು ಅಥವಾ ನಮ್ಮ ತುಳುನಾಡ ಕಡೆ ಅಡ್ಡಿ ಅಂತ ಹೇಳ್ತೇವೆ. ಇದಕ್ಕೆ ಕಾಯಿ ಹಾಕಿದಷ್ಟು ರುಚಿ ಜಾಸ್ತಿ. ನಾನಿಲ್ಲಿ ಮುಕ್ಕಾಲು ಸೇರು ಅಕ್ಕಿಗೆ ಒಂದು ಇಡೀ ಕಾಯನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. ಅಥವಾ ನಾವು ಕಾಯಿಯ ಭಾಗವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಬೋದು, ಚೆನ್ನಾಗಾಗುತ್ತೆ. ಹಾಗೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಕಡಿಯುವ ಕಲ್ಲಿರೋದ್ರಿಂದ ಕಲ್ಲಲ್ಲೇ ಕಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಲಸಿನ ತೋಳೆ ಎಲ್ಲ ಹಾಕ್ಕೊಂಡು ಇದನ್ನ ಮಿಕ್ಸಿನಲ್ಲೂ ಕಡ್ಕೊಳ್ಬಹುದು ಅಥವಾ ಗ್ರೈಂಡರ್ನಲ್ಲೂ ಕಡ್ಕೊಬಹುದು. ಆದರೂ ಕಲ್ಲಿನಲ್ಲಿ ಕಡ್ದಷ್ಟು ರುಚಿ ಯಾವುದ್ರಲ್ಲೂ ಇರಲ್ಲ ಅಲ್ವಾ? ಹಾಗಾಗಿ ನಾನು ಕಲ್ಲಿನಲ್ಲೇ ಇದನ್ನ ಕಟ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ನೆನೆ ಹಾಕಿದೆ ಅಕ್ಕಿ, ಮುಕ್ಕಾಲು ಸೇರಷ್ಟು ಹಾಕಿದ್ದೀನಿ. ಇವಾಗ ಅಕ್ಕಿ, ಕಾಯಿ ತುರಿ, ಹಾಗೆ ಹಲಸಿನ ಹಣ್ಣಿನ ತೋಳೆ, ಹಾಗೆ ಬೆಲ್ಲ ಮತ್ತು ಉಪ್ಪು ಸೇರಿಸಿ ಸ್ವಲ್ಪ ಕಟ್ಕೊಂಡ್ರೆ ಆಯಿತು. ಸ್ವಲ್ಪ ತರಿಯಾಗಿರಬೇಕು, ನೈಸ್ ಆಗಬಾರ್ದು ತುಂಬ. ಇವಾಗ ಇದನ್ನ ಕಟ್ಕೊಳ್ಳೋಣ. ನಾನಿಲ್ಲಿ ಮುಕ್ಕಾಲು ಸೇರು ಅಕ್ಕಿ ಹಾಗೆ ಹಲಸಿನ ತೋಳೆ ಒಂದು ಮುಕ್ಕಾಲು ಸೇರಿಗಿಂತ ಸ್ವಲ್ಪ ಅಕ್ಕಿಯನ್ನು ಎಷ್ಟು ತಗೊಳ್ತೀವೋ ಅದರ ಅರ್ಧದಷ್ಟು ನಾನಿಲ್ಲಿ ಹಲಸಿನ ತೋಳೆಯನ್ನು ತಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಹಾಕಿದರೂ ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ಸ್ವೀಟ್ ಬೇಕಾಗಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇಡ. ಹಾಗೆ ಇದಕ್ಕೆ ನೀವು ಏಲಕ್ಕಿನೂ ಕೂಡ ಹಾಕ್ಕೊಳ್ಬೋದು, ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ನಾನು ನೀರು ಹಾಕ್ಕೊಳ್ತೇನೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಲಸಿನ ತೋಳೆಯಲ್ಲಿ ನೀರಿರುತ್ತೆ. ಹಾಗೆ ನಾವು ನೆನೆಸಿದ ಅಕ್ಕಿಯಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾನಿಲ್ಲಿ ನೀರು ಹಾಕ್ಕೊಳ್ದೇನೆ ರುಬ್ಕೊಳ್ತಾ ಇದ್ದೇನೆ. ಸಣ್ಣ ಆಗ್ತಾ ಬಂತು, ಈಗ ತರಿ ಆದರೆ ಸಾಕಿದ್ದು. ಇದಕ್ಕೆ ನೀವು ಬೇಕಿದ್ರೆ ಕಾಳು ಮೆಣಸು ಹಾಕ್ಬೋದು, ಯಾಕಂದರೆ ಕೆಲವರಿಗೆ ಎದೆ ಉರಿ ಬರುತ್ತೆ ಹಲಸಿನಕಾಯಿ ತಿಂಡಿ ತಿಂದರೆ. ಅಂಥವ್ರು ಇದಕ್ಕೆ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಹಾಕಿದರೆ ಆ ಥರ ಏನೂ ಆಗಲ್ಲ. ನಾನಿಲ್ಲಿ ಹಾಕಿಲ್ಲ ಕಾಳು ಮೆಣಸು. ನೋಡಿ ಇಷ್ಟು ತರಿ ಆದರೆ ಸಾಕು, ತುಂಬ ಸಣ್ಣ ಆಗಬೇಕು ಅಂತ ಇಲ್ಲ. ನಾನು ಇದಕ್ಕೆ ನೀರೇನೂ ಹಾಕಿಲ್ಲ, ಇದನ್ನ ಗಟ್ಟಿಯಾಗೆ ತೆಗಿತಾ ಇದ್ದೀನಿ. ನಾನು ನಿಮಗೆ ಸಾಗುವಾನಿ ಎಲೆ ಹಾಗೂ ಬಾಳೆ ಎಲೆ ಎರಡರಲ್ಲೂ ಮಾಡಿ ತೋರಿಸ್ತೀನಿ. ಸಾಗುವಾನಿ ಎಲೆಯಲ್ಲಿ ಮಾಡುವಾಗ ಸ್ವಲ್ಪ ಗಟ್ಟಿ ಬೇಕಾಗ್ತದೆ, ಬಾಳೆ ಎಲೆಯಲ್ಲಿ ಮಾಡುವಾಗ ಅಷ್ಟೊಂದು ಗಟ್ಟಿ ಬೇಕಾಗಲ್ಲ. ಹಾಗಾಗಿ ಮೊದಲಿಗೆ ನಾನು ಗಟ್ಟಿನ ತೆಗೊಳ್ತೀನಿ, ಆಮೇಲೆ ಬೇಕಾದರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು ನಾವು. ಇವಾಗ ಇದು ಆಗಿದೆ, ತೆಗಿತೀನಿ ನಾನು. ಇದು ಎಲ್ಲ ಕಡ್ದಾಯ್ತು, ಮಿಕ್ಸ್ ಚೆನ್ನಾಗಿದೆ. ಅಂದರೆ 2 ಸಲ ಕಡೆಗೆ ಹಾಕ್ತೀನಿ, ಒಂದೇ ಸಲ ಆಗಲ್ಲ ಅಂತ ಚೆನ್ನಾಗಿದ್ದರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಗಟ್ಟಿ ಇದೆ, ಯಾಕಂದರೆ ನಾನು ಇವಾಗ ಮೊದಲು ನಿಮಗೆ ಇದು ತುಳುವಲ್ಲಿ ತೆಕ್ಕಿದೈರೆ ಅಂತ ಹೇಳ್ತಾರೆ, ತೆಕ್ಕಿದೈರೆ ಅಂತ. ಕನ್ನಡದಲ್ಲಿ ಸಾಗುವಾನಿ ಎಲೆ ಅಂತ ಹೇಳ್ತಾರೆ. ಫಸ್ಟ್ ಇದರಲ್ಲಿ ತೋರಿಸ್ತೀನಿ. ಹಾಗೆ ನಾವು ಬಾಳೆ ಎಲೆ ಈ ಥರ ಕಟ್ ಮಾಡ್ಕೊಂಡು ಇದರಲ್ಲೂ ಮಾಡ್ಬೋದು. ಆಮೇಲೆ ಇನ್ನೊಂದು 2 ಬಾಳೆ ಎಲೆನ ಹಾಕಿ ಅದರಲ್ಲಿ ಹಿಟ್ಟು ಹುಯ್ಯುವಂಥದ್ದು, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಫಸ್ಟ್ ಇದರಲ್ಲಿ ತೋರಿಸ್ತೇನೆ. ಇದನ್ನ ನೀವು ಹಿಟ್ಟು ಹಾಕಿ ಈ ಥರನೂ ಮುಚ್ಬೋದು, ಮತ್ತು ಕೆಲವರು ಈ ಥರ ಫೋಲ್ಡ್ ಮಾಡಿ ಈ ಥರನೂ ಮುಚ್ತಾರೆ. ಯಾವ ಥರ ಬೇಕು ಆ ಥರ ಮುಚ್ಬೋದು, ಈಸಿ ಯಾವುದಾಗತ್ತೆ ಆ ಥರ ಮಾಡಿದರೆ ಆಯಿತು. ಮೊದಲಿಗೆ ನಾನು ಇದರಲ್ಲಿ ತೋರಿಸ್ತೇನೆ ನಿಮಗೆ. ಮತ್ತು ಎಲೆ ಗಟ್ಟಿ ಇದ್ರೆ ಇದನ್ನ ಬಾಡಿಸಿದ್ರೂ ಆಗ್ತದೆ, ಬಾಳೆ ಎಲೆ ಬಾಡಿಸ್ತೀವಲ್ಲ ಅದೇ ಥರ ಬಾಡಿಸಿದ್ರೂ ಆಗುತ್ತೆ. ಸ್ವಲ್ಪ ಎಲೆ ಆದರೆ ಪರವಾಗಿಲ್ಲ, ಹೀಗೆ ಫೋಲ್ಡ್. ನಾನು ಬಾಡಿಸಲಿಲ್ಲ, ಯಾಕಂದರೆ ಸ್ವಲ್ಪ ಎಳೆ ಎತ್ತಿದೆ ಅಲ್ಲ ಎಲೆ, ಹಾಗಾಗಿ.
ನಾವು ಇದನ್ನ ಸಾಗುವಾನಿ ಎಲೆ, ಬಾಳೆ ಎಲೆ, ಹಾಗೆ ಉಪ್ಪೊಳ್ಳಿಗೆ ಎಲೆ ಅಂತ ಕೂಡ ಹೇಳ್ತಾರೆ, ಅದರಲ್ಲೂ ಮಾಡಬಹುದು. ನಾವು ಈ ಥರ ಎಲೆಗಳಲ್ಲಿ ಮಾಡಿಕೊಳ್ಳುವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು. ನೀರಾದರೆ ಹಿಟ್ಟೆಲ್ಲ ಆ ಕಡೆ ಈ ಕಡೆ ಹೋಗುತ್ತೆ, ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ಗಟ್ಟಿಯಾಗಿ ಕಡಿಬೇಕು. ಗಟ್ಟಿಯಾಗಿ ಕಡಿದು ಒಂದು ಸೌಟಲ್ಲಿ ಅಥವಾ ಕೈಯಲ್ಲಿ ಈ ಥರ ಎಲೆ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ನಾವು ಅದನ್ನ ಹರಡ್ತಾ ಹೋಗಬೇಕು. ತಟ್ಟೋ ರೀತಿಯಲ್ಲಿ ಈ ಥರ ಹರಡ್ತಾ ಹೋಗಬೇಕು. ತುಂಬ ತೆಳುವಾದರೆ ಚೆನ್ನಾಗಾಗತ್ತೆ ತಿನ್ನೋಕ್ಕೆ. ಈ ಥರ ನಿಧಾನಕ್ಕೆ ಹರಡ್ತಾ ಹೋದರೆ ಆಯಿತು. ಆಮೇಲೆ ಇದನ್ನ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ ಅಷ್ಟೇ. ಇದು ತುಂಬಾ ಸುಲಭ, ಮಾಡೋಕ್ಕೆ ಏನೂ ಕಷ್ಟ ಇಲ್ಲ. ಈ ತೆಕ್ಕೆ ಎಲೆ ಅಥವಾ ಸಾಗುವಾನಿ ಎಲೆ ಅಂತ ಹೇಳ್ತೀವಲ್ಲ, ಇದರಲ್ಲಿ ನಾವು ತಿಂಡಿ ಮಾಡಿದ್ರೆ ಇದು ತುಂಬ ಪರಿಮಳ, ತಿನ್ನೋಕ್ಕೆ ತುಂಬ ರುಚಿ ಅನಿಸುತ್ತೆ ತಿನ್ನೋಕ್ಕೂ. ಇದೇ ರೀತಿ ಚೆನ್ನಾಗಿ ನಾವು ಎಲ್ಲ ಕಡೆ ಹರಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿದರೆ ಆಯಿತು. ಇದೇ ಥರ ನೀವು ಎಲೆಯಲ್ಲಿ ಮಾಡೋದಾದರೆ ಎಲ್ಲ ಎಲೆನಲ್ಲೇ ಮಾಡಬಹುದು, ಅಥವಾ ಬಾಳೆ ಎಲೆಯಲ್ಲೂ ಕೂಡ ಮಾಡಬಹುದು. ತುಂಬ ಈಸಿ ಇದನ್ನ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಬೆಂದಮೇಲಂತೂ ಇದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಆ ಎಲೆ ಕಲರು ಇದಕ್ಕೆ ಸ್ವಲ್ಪ ಇಟ್ಕೊಂಡು ಒಂಥರ ಬ್ರೌನ್ ಕಲರಲ್ಲಿ ಬರುತ್ತೆ. ಹಾಗೆ ನಿಮಗೆ ಸಾಗುವಾನಿ ಎಲೆ ಸಿಗಲಿಲ್ಲ ಅಂದರೆ ಈ ಥರ ಬಾಳೆ ಎಲೆಯನ್ನು ಸಣ್ಣದಾಗಿ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದರಲ್ಲೂ ನಾವು ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡಬಹುದು. ನಾವು ಗಟ್ಟಿ ಅಂತಲೂ ಹೇಳ್ತೇವೆ, ಕಡುಬು ಅಂತಲೇ ಹೇಳ್ತಾರೆ ಕೆಲವು ಕಡೆ, ಹಾಗೆ ಅಡ್ಡಿ ಅಂತಲೂ ಹೇಳ್ತೇವೆ. ಈ ಥರ ನಿಧಾನಕ್ಕೆ ಬಾಳೆ ಎಲೆಯಲ್ಲೂ ನೀವು ಮಾಡ್ಕೊಬಹುದು. ಬಾಳೆ ಎಲೆಯಲ್ಲಿ ಮಾಡೋದು ಕೂಡ ತುಂಬಾ ಸುಲಭ, ಕಷ್ಟ ಏನೂ ಇಲ್ಲ. ಒಂದು 5-6 ತುಂಡು ಬಾಳೆ ಎಲೆ ಇದ್ದರೆ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹಾಗೆ ಹಿಂದಿನ ದಿನ ರಾತ್ರಿ ಮಾಡಿಟ್ರೆ ನಾಳಿನ ದಿನಕ್ಕೆ ತುಂಬಾ ಈಸಿ ಆಗುತ್ತೆ ತಿಂಡಿ. ನಮ್ಮ ಕಡೆ ಆದಷ್ಟು ನಾವು ಇದೇ ಥರ ಮಾಡೋದು. ತುಂಬ ಜನ ಇದ್ದಾಗ ಅಥವಾ ಕೆಲಸಕ್ಕೆ ಜನ ಇದ್ದಾಗ ಇದೇ ಥರ ಹಿಂದಿನ ರಾತ್ರಿ ಮಾಡಿ ಇಡ್ತೇವೆ. ಆಗ ಮಾರನೇ ದಿನ ಬೆಳಿಗ್ಗೆಗೆ ತುಂಬ ಈಸಿ ಆಗುತ್ತೆ. ಇದೇ ಥರ ಬಾಳೆ ಎಲೆಯಲ್ಲಿ ನಾವು ತಿಂಡಿಯನ್ನು ಮಾಡ್ಬೋದು. ಅದರಲ್ಲೂ ಅಷ್ಟೇ ನಿಧಾನಕ್ಕೆ ತೆಳುವಾಗಿ ಹರಡ್ಕೊಳ್ಬೇಕು. ಆಮೇಲೆ ಅದನ್ನ ಫೋಲ್ಡ್ ಮಾಡಿದರೆ ಆಯಿತು. ಈ ಥರ ರೌಂಡು ಮಡ್ಚಿದ್ರೆ ಆಯಿತು. ಈ ಕಡೆ ನಾವು ಇನ್ನೊಂದು ಬಾಳೆ ಎಲೆಯಲ್ಲಿ ಮಾಡ್ತೇವೆ, ಅಂದರೆ ಹಲಸಿನ ಹಣ್ಣಿಂದು ಬಿಟ್ಟು ಬಾಳೆ ಎಲೆಯಲ್ಲಿ ತಿಂಡಿ ಕೂಡ ಮಾಡ್ತೇವೆ. ಆವಾಗ ನಾವು ಅದಕ್ಕೆ ಪಜೆ ಮಡಿಕೆ ಅಂತ ಹೇಳ್ತೇವೆ, ತುಳುವಿನಲ್ಲಿ ಪಜೆ ಮಡಿಕೆ ಅಂತಲೂ ಹೇಳ್ತೇವೆ. ಬಾಳೆ ಎಲೆಯಲ್ಲಿ ಹುಲಿಕೆ ಕೊಡಿ ಇರಬೇಕು, ಅಂದರೆ ತುದಿ ಇರುತ್ತಲ್ಲ ಆ ಎಲೆ ಬೇಕು. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಮೊದಲು ಬಾಡಿಸ್ಕೊಳ್ಬೇಕು, ಇಲ್ಲಾಂದರೆ ಈ ಥರ ಬೆಂಡಾಗುವಾಗ ಕಟ್ಟಾಗತ್ತಲ್ಲ, ಹಾಗಾಗಿ ಬಾಡಿಸ್ಕೊಳ್ಬೇಕು ಸ್ವಲ್ಪ. ಗೀತೆ ಬಂಜ ಗೊತ್ತವನು ಆಯ್ತು ಬಂದೆ ಮಾಡೋದು. ಸಾಗುವಾನಿ ಎಲೆ ಹಾಗೆ ಬಾಳೆ ಎಲೆಯ ತುಂಡಿನಿಂದ ಯಾವ ರೀತಿ ನಾವು ಹಲಸಿನ ಹಿಟ್ಟಿನಿಂದ ತಿಂಡಿಯನ್ನು ಮಾಡ್ಬೋದು ಅಂತ ನೋಡಿದ್ವಿ. ಹಾಗೆ ಇನ್ನೊಂದು ರೀತಿಯ ತಿಂಡಿಯನ್ನು ನಾನು ನಿಮಗೆ ಇವಾಗ ತೋರಿಸ್ತೇನೆ. ಇದಕ್ಕೆ ಸ್ವಲ್ಪ ನಾವು ಹಿಟ್ಟನ್ನು ನೀರು ಮಾಡ್ಕೊಳ್ಬೇಕು. ಆವಾಗಲೇ ಗಟ್ಟಿ ಇತ್ತು, ಇವಾಗ ಸ್ವಲ್ಪ ಇದನ್ನ ನೀರು ಮಾಡ್ಕೊಳ್ಬೇಕು. ಯಾವ ಥರ ಅಂದರೆ ನಮಗೆ ಉದ್ದಿನ ದೋಸೆ ಹಿಟ್ಟು ಅಥವಾ ಇಡ್ಲಿಯ ಹಿಟ್ಟು ಇರುತ್ತಲ್ಲ, ಆ ಹದಕ್ಕೆ ನಾವು ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಹುಯ್ಯೋದ್ರಿಂದ, ಬಾಳೆ ಎಲೆಯನ್ನು ಇಟ್ಟು ಹುಯ್ಯೋದ್ರಿಂದ ಸ್ವಲ್ಪ ನೀರಾಗಿ ಇರಬೇಕು. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಾವು ತುಳುನಾಡಿನ ಕಡೆ ಆಲ್ಮೋಸ್ಟ್ ಇದೇ ಥರ ಜಾಸ್ತಿ ಮಾಡ್ತೀವಿ. ತುಂಬ ಜನ ಇದ್ದಾಗ ಅಥವಾ ಕೆಲಸಕ್ಕೆಲ್ಲ ಜನ ಇದ್ದಾಗ ಈ ಥರ ಬಾಳೆ ಎಲೆಯಲ್ಲಿ ಹುಯ್ತೇವೆ. ಇವಾಗ ನಾವು ಬಾಡಿಸಿಕೊಂಡಿರುವ ಬಾಳೆ ಎಲೆಯನ್ನು ಆ ಪಾತ್ರೆ ಒಳಗಡೆ ಇಡಬೇಕು. ಇದು ನಾವು ಬಾಡಿಸಿಕೊಂಡಿರೋದ್ರಿಂದ ನಾವು ಈ ಥರ ಬೆಂಡ್ ಮಾಡಿದರೂ ಏನಾಗಲ್ಲ. ಅದು ಈ ಥರ ಚೆನ್ನಾಗಿ ಎರಡು ಬದಿನೂ ಚೆನ್ನಾಗಿ ಕೂರಬೇಕು. ಇದು ನೀವು ಬಾಳೆ ಎಲೆಯ ತುದಿ ಭಾಗವನ್ನೇ ತೆಗೊಳ್ಬೇಕು, ಆವಾಗ ಚೆನ್ನಾಗಿ ಬಾಗತ್ತೆ, ಅಂದರೆ ಬೆಂಡಾಗತ್ತೆ. ಅದು ಬೇರೆ ಸೈಡ್ ಆದರೆ ಅಷ್ಟು ಸಲ ಬೆಂಡಾಗಲ್ಲ. ಈ ಥರ ಎರಡು ಕಡೆ ನಾವು ಬಾಳೆ ಎಲೆಯನ್ನು ಚೆನ್ನಾಗಿ ಕವರ್ ಆಗುವಾಗೆ ಇಡಬೇಕು. ಯಾಕಂದರೆ ನಾವು ಹಿಟ್ಟು ಹುಯ್ಯುವಾಗ ಅದು ಹೊರಗಡೆ ಬರಬಾರ್ದು. ಆ
ರೀತಿಯಲ್ಲಿ ನಾವು ಅದಕ್ಕೆ ಸರಿ ಆಗೋ ಹಾಗೆ ಈ ಥರ ಇಟ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರಬೇಕು. ನಾವು ಹಿಟ್ಟು ಹಾಕ್ಕೊಳ್ಳುವಾಗ ಅದು ಬಾಳೆ ಎಲೆಯನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು. ಇವಾಗ ನಾನು ಸ್ವಲ್ಪ ನೀರು ಮಾಡ್ಕೊಂಡಿರುವ ಹಲಸಿನ ಹಣ್ಣಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡ್ರೆ ಆಯಿತು. ಈ ಥರ ಹಾಕ್ಕೊಂಡು ನಾವು ಮುಚ್ಚಳ ಮುಚ್ಚಿ ಒಂದು 40-45 ನಿಮಿಷ ಬಿಟ್ವಿ ಅಂದರೆ 45 ನಿಮಿಷನೂ ಬೇಗ ಆಗಲ್ಲ. ಆಲ್ಮೋಸ್ಟ್ ನಾವು ಒಲೆಯಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ. 35 ನಿಮಿಷಕ್ಕೆ ಬೇಯುತ್ತೆ. ಗ್ಯಾಸಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ನಾನು ಮುಚ್ಚಳ ಮುಚ್ಚಿ ಇದನ್ನ ಒಂದು 30 ನಿಮಿಷ ಬೇಯೋಕ್ಕೆ ಬಿಡ್ತೀನಿ. 30-45 ನಿಮಿಷ ಆಯಿತು. ನೀವು ಯಾವುದೇ ಎಲೆಯಲ್ಲಿ ಮಾಡಿದ್ರು ಒಂದು 35-40 ನಿಮಿಷ ಬೇಕಾಗತ್ತೆ ಬೇಯೋಕ್ಕೆ. ಎಲೆಯಲ್ಲಿ ಈ ಥರ ಮುಂದೆ ಹಿಟ್ಟನ್ನು ಸ್ವಲ್ಪ ಈಸಿಯಾಗೂ ಆಗುತ್ತೆ, ಹಾಗೆ ಬೇಗನೂ ಆಗುತ್ತೆ. ಕೆಲಸಕ್ಕೆ ತುಂಬ ಜನ ಇರೋಲ್ಲ ಈ ಥರ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಒಂದು 40 ನಿಮಿಷ ಆಯಿತು. 45 ನಿಮಿಷ ಆಗೋತ್ತಿಗೆ ನೋಡಿ ಇಲ್ಲಿ ಸೈಡಲ್ಲಿ ನಿಮಗೆ ಬೇಯ್ತಾ ಬಂದಾಗ ಇಲ್ಲಿಂದ ನೀರು ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ನಮ್ಗೆ ಮೊದಲು ಅಡುಗೆ ಮಾಡೋರಿಗೆ ಅದೆಲ್ಲ ಗೊತ್ತಾಗಲ್ಲ, ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೀರು ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು 35-40 ನಿಮಿಷ ಆಗೋತ್ತಿಗೆ ಇದು ಬೇಯುತ್ತೆ. ನಾನು ಇವಾಗ ಒಂದು ಚಾಕು ತಗೊಂಡಿದ್ದೆ ಹಾಕ್ತಾ ಇದ್ದೀನಿ. ಅವಾಗ ಇದರಲ್ಲಿ ಹಿಡಿಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಏನಾದರೂ ಇದರಲ್ಲಿ ಇಟ್ಕೊಂಡ್ರೆ ಅದು ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅಂತ ಅರ್ಥ. ಇವಾಗ ಇದು ಬೆಂದಿದೆ ನೋಡಿ, ಇವಾಗ ಇದು ಬೆಂದಿದೆ. ಇನ್ನು ಆರಿದ್ಮೇಲೆ ತಿನ್ನೋದೊಂದೇ ಬಾಕಿ. ಇವಾಗ ಇದು ಆರಿದ್ಮೇಲೆ ಇದನ್ನ ತೆಗೆದ್ರೆ ಚೆನ್ನಾಗಿ ಈ ಥರ ಬರುತ್ತೆ. ಪೀಸ್ ಮಾಡ್ಬೋದು ಆರಿದ ನಂತರ. ಇವಾಗ ಇದು ಸ್ವಲ್ಪ ಹೊತ್ತು ಆರಲಿ. ಹಾಗೆ ನಿಮಗೆ ನಾನಿಲ್ಲಿ ಸಾಗುವಾನಿ ಎಲೆ ಹಾಗೆ ಬಾಳೆ ಎಲೆಯಲ್ಲಿ ಮಾಡಿದಂಥ ಹಲಸಿನಕಾಯಿಯ ತಿಂಡಿಯನ್ನು ಬೇಯೋಕ್ಕೆ ಇಡ್ತಾ ಇದ್ದೇನೆ. ಇದು ಅಷ್ಟೇ ಒಂದು 30-45 ನಿಮಿಷದೊಳಗಡೆ ಬೇಯುತ್ತೆ. ಇದು ಅಷ್ಟೇ ಬೇಯ್ತಾ ಬರುವಾಗ ಇದು ಎಲೆಯ ಕಲರ್ ಚೇಂಜ್ ಆಗುತ್ತೆ, ಬಾಳೆ ಎಲೆಯ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಸಾಗುವಾನಿ ಎಲೆಯ ಕಲರ್ ಕೂಡ ಚೇಂಜ್ ಆಗುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಇದನ್ನ ಬೇಯೋಕ್ಕೆ ಬಿಡ್ತೇನೆ. ಆಮೇಲೆ ನಾನು ನಿಮಗೆ ಎರಡೂ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೇನೆ. ಇವಾಗ ಇನ್ಮೇಲೆ ಸ್ವಲ್ಪ ಹೊತ್ತು ಆರೋಕ್ಕೆ ಬಿಟ್ಟೆ. ಇವಾಗ ನೋಡಿ ಇದು ಬಾಳೆ ಎಲೆಯಲ್ಲಿ ಮಾಡಿದ್ದು ಇದೆ, ಹಾಗೆ ಸಾಗುವಾನಿ ಎಲೆ ತೆಕ್ಕೀರಿ ಅದರಲ್ಲೂ ಮಾಡಿದ್ದು ಇದೆ, ಹಾಗೆ ಬಾಳೆ ಎಲೆ ಮಾಡಿದ್ದು ಅದರಲ್ಲೂ ಚೆನ್ನಾಗಿದೆ. ಇದು ಬಾಳೆ ಎಲೆಯಲ್ಲಿ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇವಾಗ ಒಂದು ತಟ್ಟೆಗೆ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಸ್ವೀಟು ಇರುತ್ತೆ, ಬೆಲ್ಲ ಹಾಕಿದ್ವಲ್ಲ. ಬೇಕಾದ್ರೆ ನೀವು ಇದಕ್ಕೆ ಏಲಕ್ಕಿ ಪುಡಿನೂ ಹಾಕ್ಕೊಬೋದು, ತುಪ್ಪದ ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದೆ ಹಾಗೆ ಇದು ಸಾಗುವಾನಿ ಎಲೆ ತೆಕ್ಕೆ ಎಲೆಯಲ್ಲಿ ಮಾಡಿದ್ದು. ಇದು ಮಾತ್ರ ಸ್ವಲ್ಪ ಕಲರ್ ಇದೆ, ಒಂದು ಎಲೆದು ಕಲರ್ ಅದಕ್ಕೆ ಇರುತ್ತೆ ಅಷ್ಟೇ. ನೋಡಿ ಈ ಥರ ಮಾಡಿದ್ರೆ ಸುಲಭ. ಎಲೆಯಲ್ಲಿ ಮಡಚಿ ಇಟ್ಟರೆ ಆಯ್ತು, ತುಂಬಾ ಸುಲಭ ಆಗುತ್ತೆ. ಇದು ತುಂಬಾ ಟೇಸ್ಟಿ ಕೂಡ ಇರುತ್ತೆ. ಹಾಗೆ ಇದು ಹಳೆ ಎಲೆಯಲ್ಲಿ ಹುರಿದಿದ್ದು ನೋಡಿ ಇಷ್ಟು ಚಂದಾಗಿ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಕೃಷ್ಣ ಅವಾಗಿಂದ ಬೊಬ್ಬೆ ಹಿಡಿತಿದ್ದಾನೆ, ಅವ್ನು ಕಟ್ ಮಾಡ್ತಾನಂತೆ. ಕಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅಂಚನಾ ನನಗೆ ಸಾಗುವಾನಿ ತೆಕ್ಕಿ ಎಲೆದು ತುಂಬಾ ಚಂದ ಆಗುತ್ತಂತೆ ಟೇಸ್ಟು. ನೋಡಿದ್ರಲ್ಲ ಯಾವ ಥರ ಹಲಸಿನಕಾಯಿ ಗಟ್ಟಿನ ಒಂದೇ ಹಿಟ್ಟಲ್ಲಿ 2 ರೀತಿ ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ.